ಮಹಿಳೆಯರೆಲ್ಲರೂ ನಾವು ಇವತ್ತು ಏನು SP ಕಚೇರಿಗೆ ಬಂದು ನಮ್ಮ ಸುಳ್ಯದ ಶಾಸಕರಾಗಿರುವಂತಹ ಭಾಗೀರಥಿ ಮುರುಳ್ಯ ಅವರ ಬಗ್ಗೆ ಯಾವುದೋ ಒಂದು ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿಯನ್ನು ಕೊಟ್ಟಿರುವಂಥದ್ದು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನಮ್ಮಲ್ಲಿ ಬದುಕಿರುವಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕೂಡ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವಂಥ ಪರಂಪರೆ ನಮ್ಮ ಸಮಾಜದ್ದಲ್ಲ. ಹಾಗಿರುವಾಗ ಒಬ್ಬ ವ್ಯಕ್ತಿಗೆ ಮನಸ್ಸಿಗೆ ಅತ್ಯಂತ ನೋವಾಗಿದೆ, ನಮ್ಮ ಶಾಸಕರಿಗೆ ನೋವಾಗಿದೆ, ನಮಗೆಲ್ಲರಿಗೂ ಕೂಡ ಬಹಳ ನೋವಾಗಿದೆ. ಇವತ್ತು ನಮಗೆ ನಮ್ಮ ಶಾಸಕರ ಬಗ್ಗೆ ಬದುಕಿರುವಾಗ ಒಬ್ಬ ಮಹಿಳಾ ಶಾಸಕಿ ದಲಿತ ಸಮುದಾಯದ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆಯಾದಂಥ ಶಾಸಕರ ಬಗ್ಗೆ ಈ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಡಿರುವಂಥದ್ದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹಾಗಾಗಿ ಇದನ್ನು ನಾವು ಪ್ರಶ್ನಿಸಿ ಮತ್ತು ಇದರ ಮೇಲೆ ನಾವು ಕಂಪ್ಲೇಂಟನ್ನು ಮಾಡಿ SP ಅವರಿಗೆ ಇವತ್ತು ಇಡೀ ಮಹಿಳಾ ಮೋರ್ಚಾದವರು ನಾವು ಅವರಿಗೆ ಕಂಪ್ಲೇಂಟನ್ನು ಮಾಡಿದ್ದೇವೆ. ನಾವು ಕಾನೂನಿನ ಮೇಲೆ ಭರವಸೆ ಇದೆ ನಮಗೆ. ಖಂಡಿತವಾಗಿ ಆ ವ್ಯಕ್ತಿಯನ್ನು ಬಂಧಿಸಿ ಕಾನೂನು ಕ್ರಮವನ್ನು ತಗೊಳ್ತಾರೆ ಅನ್ನುವಂಥ ಭರವಸೆ ಇದೆ. ಯಾಕೆ ಅಂತ ಹೇಳಿದರೆ ಇನ್ನು ಮುಂದೆ ಯಾರ ಬಗ್ಗೆ ಕೂಡ ಯಾವುದೇ ಮಹಿಳೆಯರ ಬಗ್ಗೆ ಯಾವುದೇ ವ್ಯಕ್ತಿಯ ಬಗ್ಗೆ ಈ ರೀತಿಯ ಒಂದು ಕೆಟ್ಟ ಮನಸ್ಥಿತಿಯ ಪೋಸ್ಟರ್ಗಳನ್ನು ಹಾಕುವಂಥದ್ದನ್ನು ಕಾನೂನು ತಡಿಬೇಕು, ಇದನ್ನು ಕಠಿಣವಾದಂಥ ಕ್ರಮವನ್ನು ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಮಹಿಳಾ ಮೋರ್ಚಾದ ವತಿಯಿಂದ ನಾವು ಕೇಳ್ಕೊಳ್ಳುವಂಥದ್ದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.